ನಾವಿಲ್ಲಿ ಅವರಲ್ಲ. ಮತ್ತೆ ಎಲ್ಲಿಯವರು? ನಾನು ಕಾಂತಾರಕ್ಕೆ ಸೊಪ್ಪು ತರಲಿಕ್ಕೆ ಹೋಗಿದ್ದೆ. ಕಾಂತಾರಕ್ಕೆ ಸೊಪ್ಪು ಯಾಕೆ? ತಪಾಲಕೇತನ ತಲೆಯಲ್ಲಿ ಕೂದಲಿಲ್ಲಲ್ಲ ಅದಕ್ಕೆ. ಯಾರು ನಿನಗೆ ಶೀಲಕ್ಕ ಹೇಳಿದ್ದ? ಹಾ, ಸೊಪ್ಪು ಹಾಗೆ ನಮ್ಮನ್ನು ನೋಡಿದಂತ ವ್ಯಕ್ತಿ ಕರೆದದ್ದು. ಬಾ ಬಾ ಅಂತ ಹೇಳಿ ಹಾಗೆಲ್ಲ ಕರೆಯುವುದಾ? ನೀನು ಸುಮ್ಮನೆ ಇದೆಯಾ? ಇಲ್ಲ, ನೀನೇನು ಹೇಳಿದೆ? ನಾನು ಒಲ್ಲೆ 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 ನೀನು ಹೇಳಿ. ಅಲ್ಲ, ಬರುವುದಿಲ್ಲ ಅಂತ ಹೇಳಿ. ಬರುವುದಿಲ್ಲ ಅಂತ ಆದ್ರೂ ಕೇಳದೆ ನನ್ನ ಸೊಂಟದಲ್ಲಿ ಕುಳ್ಳಿಲ್ಲ ಇಲ್ಲಿವರೆಗೆ ತಂದು ಹಾಕಿದ್ದ. ಇಷ್ಟು ದೊಡ್ಡದನ್ನು ಕುಂಬಳಕಾಯಿಯನ್ನು ದೇವರೇ, ಗಟ್ಟಿಯಷ್ಟು ಇರ್ಲಿಕ್ಕಿಲ್ಲ. ಹೌದು, ಅವನು ಹಾಗಿದ್ದಾನಲ್ಲ ದಷ್ಟಪುಷ್ಟವಾಗಿ. ಆದ್ರೆ ನಿನ್ನನ್ನು ನೋಡುವಾಗ ನಾವು ಎಣಿಸುವುದು ನಿನ್ನದು ಇದು ಪೂರ್ವಜನ್ಮದ ಸುಕೃಂಟೆ ಬಂದ.